ಕರ್ನಾಟಕದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಸೀಮಂತ್ ಕುಮಾರ್ ಸಿಂಗ್ ಮತ್ತು ಎಸ್ ಮುರುಗನ್, ಐಜಿಪಿ ಸಂದೀಪ್ ಪಾಟೀಲ್ ಸೇರಿದಂತೆ 18 ಮಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನೀಡುವಂತಹ ರಾಷ್ಟ್ರಪತಿಗಳ ಪದಕಕ್ಕೆ ಭಾಜನರಾಗಿದ್ದಾರೆ. ಎಡಿಜಿಪಿಗಳಾದ ಸೀಮಂತ್ ಕುಮಾರ್ ಸಿಂಗ್ ಮತ್ತು ಎಸ್ ಮುರುಗನ್ ಅವರು ವಿಶಿಷ್ಟ ಸೇವಾ ಪದಕಕ್ಕೆ ಆಯ್ಕೆಯಾಗಿದ್ದಾರೆ. ಶ್ಲಾಘನೀಯ ಸೇವಾ ಪದಕಕ್ಕೆ ಐಜಿಪಿ ಸಂದೀಪ್ ಪಾಟೀಲ್, ಡಿವೈಎಸ್ಪಿ ಮೋಹನ್ ಕುಮಾರ್ ನಾಗರಾಜ್, ಎಸಿಪಿ ಶಿವಶಂಕರ್, ಅಸಿಸ್ಟೆಂಟ್ ಡೈರೆಕ್ಟರ್ ಭೀಮರಾವ್ ಗಿರೀಶ್, ಎಸ್ಪಿ ರಾಘವೇಂದ್ರ ಹೆಗ್ಡೆ, ಎಸ್ಪಿ ಜಗದೀಶ್ ಎಚ್ಎಸ್, ಎಸಿಪಿ ಕೇಶವಮೂರ್ತಿ ಗೋಪಾಲಯ್ಯ, ಡಿಎಸ್ಪಿ ನಾಗಯ್ಯ ನಾಗರಾಜು, ಡಿಎಸ್ಪಿ ಬಿಎನ್ ಶ್ರೀನಿವಾಸ್, ಡಿಎಸ್ಪಿ ಅಂಜುಮಾಲಾ ನಾಯಕ್, ಡಿವೈಎಸ್ಪಿ ಅನಿಲ್ ಕುಮಾರ್ ಪ್ರಭಾಕರ್, ಪಿಐ ಅಶೋಕ್ ಆರ್ಪಿ, ಪಿಐ ರಾಮಪ್ಪ ಗುತ್ತೇರ್, ಪಿಐ ಶಂಕರ, ಎಚ್ಸಿ ಕೆ ವೆಂಕಟೇಶ್, ಎಚ್ಸಿ ಕುಮಾರ್, ಎಎಚ್ಸಿ ವಿ ಬಂಗಾರು ಅವರು ಆಯ್ಕೆಯಾಗಿದ್ದಾರೆ.